ಶೃಂಗೇರಿ ರೋಡ್ ಹತ್ರ ಇದೀವಿ. ಶೃಂಗೇರಿಯಲ್ಲೇ ಇದೀವಿ. ಆದ್ರೆ ರೋಡ್ ಮಾತ್ರ ನಮ್ಗೆ ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನಮ್ಗೆ ಬೈತಾನೆ ಇರುದು. ನನಗೂ ಚಿನ್ನ ಬೈದು ನಾನು ಗಡ 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 ನಡ್ತಾರೆ. ಅದು ನಡುಗುವ ಸೀನ್ ಇಲ್ಲ. ಆಡುದು ಅವ್ರು ಹೋಗ್ತಾರೆ ಅಂತ. ಈ ವರ್ಷ ನಮ್ದು ಎಷ್ಟೆಲ್ಲ ಟೂರ್ ಪ್ಲಾನ್ ಆಯ್ತು, ಎಷ್ಟು ಜನ ಜೊತೆ ಎಲ್ಲ ಆಯ್ತು. ಕೊನೆಯದಾಗಿ ನಾವು ಬಂದಿದ್ದು ಹೋಗ್ತಿರೋದು ಬಾಳೆಹೊನ್ನೂರು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವ್ಲಾಗ್ಸ್. ನಮ್ದು ಯಾವಾಗ್ಲೂ ಸೇಮ್ ಟು ಸೇಮ್ ಕಾರಲ್ಲಿ ಕೂತ್ಕೊಂಡೆ ನಮ್ಗೆ ವಿಡಿಯೋಗೆ ಟೈಮ್ ಏನಿಲ್ಲ. ನಾವು ಕಿಸ್ ರೋಡಲ್ಲಿ ಬಸ್ ಇವಾಗ ವಿಡಿಯೋ ಮಾಡ್ತಿದ್ದೀವಿ. ಅಣ್ಣಂಗೆ ಹೇಳಿದ್ದೆ ಅನ್ ಮಾಡಿಲ್ಲ. ಅವ್ರ ಹತ್ರ ಹೇಳಿದ್ರು ಅಂತೆ ಮನೆಯಿಂದಲೇ ಮಾಡ್ಕೊಂಡು ಬನ್ನಿ ವಿಡಿಯೋ ಅಂತ. ಅವ್ರಿಗೆ ಪುರ್ಸೋತಿರ್ಲಿಲ್ಲ. ಕೆಲಸ ಜಾಸ್ತಿ ಆಗಿದೆ. ಅದೇ ಅಮ್ಮ ಮುದ್ದು ಹಾಯ್. ಬಾಳೆ ನಾವು ಬಾಳೆಹೊನ್ನೂರು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬಾಳೆಹೊನ್ನೂರು ಹೋಗ್ತಿರೋದು. ನಾನ್ ಸಹ ಚಿಕ್ಕಮಂಗ್ಳೂರ್ಗೆ ಹೇಳಿದ್ದೆ. ಅದೇ ಚಿಕ್ಕಮಂಗ್ಳೂರು ಅಂತ ಹೇಳುದು ನಾವು. ನಾನ್ ಸಹ ಹಾಗೆ ಹೇಳಿದ್ದು ಚಿಕ್ಕಮಂಗ್ಳೂರು ಅಂತ. ಟೂರಿಗ ಎಲ್ಲ ನಾನ್ ತಿರುಗ್ಲಿಕ್ಕೆ ಹೊರಟದ್ದು ಅಂತ ಎನಿಸಿದ್ರು. ಊರಿನ ತರಕಾರಿ ಉಂಟಂತೆ, ಮನೆಗೆ ಇಟ್ಕೊಂಡು ಹೋಗ್ಬೋದಿತ್ತು. ಎಂಚಿನಲ್ಲ ಹತ್ತು ನೀ ಫೋನ್ ಬಕ್ಕ ತೂಲೆ ಮಾರ ನೋಡಿ, ಫೋನ್ ನೋಡ್ಕೊಂಡು ಹೋಗೋದು. ಅವ್ರು ಬೈಯುದು ಅದು ನಿಜವಾಗ್ಲೂ ಅವ್ನು ಮಾಡ್ತಿದ್ದು. ಅದೇ ಅವ್ರು ಮಾಡ್ತಿದ್ದದು ಫೋನ್ ನೋಡ್ಕೊಂಡು ಈಗ ಒಂದು ಎಂತ ಪೇಪರ್ ಇಟ್ಕೊಂಡು ನೋಡ್ತಾ ಇದ್ರು. ಅವ್ರದ್ದೆಂತ ಡಿಸ್ಕಸ್ ಆಗ್ತಾ ಉಂಟು. ಅಲ್ಲ, ಇಲ್ಲಿ ನಾನು ಕೂರ್ಲಿಕ್ಕೆ ಜಾಗ ಇಲ್ಲ. ನೋಡಿ ಇಲ್ಲಿ. ಇದಕ್ಕೆ ನಾನು ಹೇಳಿ ದೊಡ್ಡ ಗಾಡಿ ಬೇಕು ಇನ್ನು ಅಂತ. ಸ್ವಾಮಿ ದೇವರೇ, ದೊಡ್ಡ ಗಾಡಿ ಹೋಯಿಲ್ಲ ಬಂಟ್ವಾಳ. ನಮ್ಮ ಫ್ಯಾಮಿಲಿಗೆ ಟಿಟಿಯೇ ಬಿದ್ಕೊಂಡು ಹೊರಲಾಡ್ಕೊಂಡು ಹೋಗ್ಲಿಕ್ಕೆ. ಎಲ್ಲಿ ಹೊರಲಿಕ್ಕೆಲ್ಲ ಹೇಳ್ತಾ ನಾನು ಬರ್ತೇನೆ ಅಂತ ನಾವು ಒಂದು ಹುಡುಗಿನ ಫಾಲೋ ಮಾಡ್ತೀವಿ. ಎಂತ ಇಲ್ಲ, ಅವರು ಚೆನ್ನಾಗಿ ಬೈಕ್ ಓಡಿಸ್ತಾ ಇದ್ದಾರೆ. ಸಾರಿ, ನಿಮ್ಮ ವಿಡಿಯೋ ಮಾಡ್ತಾ ಇದೀವಿ. ನೋಡಿ ಎಷ್ಟು ಚಂದ ಗಾಡಿ ಓಡಿಸ್ತಿದ್ದಾಳೆ. ಈಗ ಸ್ಲೋ ಆಗ್ಲಿ, ಆಕ್ಚುಲಿ ಫಾಸ್ಟ್ ಇದ್ದಲ್ಲಿ ಸ್ಪೀಡ್ ಇತ್ತಲಾಗ ತುಂಬಾ ಏನಿಲ್ಲ, ಮೀಡಿಯಂ ಆಗಿ. ಇವರು ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬಂದ್ರು. ನಾನು 80 ಹೋಗ್ತಿದ್ದೆ ಹೈವೇಲಿ. ಅದು ಕೂಡ ಒಂದು ಸೈಡ್ ವೆನಿಟಿ ಬ್ಯಾಗ್ ನ ಹಾಕೊಂಡು. ಸತ್ಯ ಹೇಳ್ತೀನಿ, ನಮ್ಮನೆಯವ್ರು ಹಾಗೆ ಇಟ್ಕೊಳ್ಳೋದೇ ಇಲ್ಲ. ಹ್ಯಾಂಡಲ್ ಬ್ಯಾಗ್ ಆಕ್ಚುಲಿ ಹಾಕೋಬಾರ್ದು, ವೆಯ್ಟ್ ಬ್ಯಾಲೆನ್ಸ್ ಮಿಸ್ ಆಗುತ್ತೆ. ನಮ್ಮನೆಯವರು ಅವಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲ ಹೆಂಡತಿರು ಹೇಗೆ ಹೇಳ್ತಾರಂತ ಇನ್ನೊಬ್ಬ ಹುಡುಗಿ ನೋಡಿ. ಅವರು ಕಾಣುದಿಲ್ಲ ನಂಗೆ ಬಾಯ್ ಮಾಡ್ಲಿಕ್ಕೂ. ಬಾಯ್ ಮಾಡಿದೆ, ಬಟ್ ಅವ್ರು ನಂಗೆ ಕಾಣಲಿಲ್ಲ ವಿಡಿಯೋಕ್ಕೆ. ಅದು ನಾನು ಬಾಯ್ ಮಾಡುವಲ್ಲಿ ಬಿಸಿ ಇದ್ದೆ. ಚೆನ್ನಾಗಿದ್ದಾರೆ. ನೋಡಿ ಅದೇ ದೂರದ ಬೆಟ್ಟ ಚಂದ ಉಂಟಲ್ಲ, ಚೆನ್ನಾಗಿ ಉಂಟು. ಎಂತ ಬಿಸಿಲು ಮಾರ್ರೆ. ಬಿಸಿಲಪ್ಪ. ಎಸಿ ಹಾಕಿದೀವಿ, ಫುಲ್ ಇಟ್ಟಿದ್ದೇನೆ, ಆದ್ರೂ ಕೂಡ ಸಾಕಾಗ್ತಾ ಇಲ್ಲ. ಅಮ್ಮ ಚಂಡಿ. ನಮ್ಮಲ್ಲಿ ಒಬ್ಳು ಎಸಿ ತೆಗೀರಿ ಅಂತಿದ್ದಾಳೆ. ನಮ್ಗೆ ಎಸಿ ಬೇಕು. ನಂಗೂ ಎಸಿಗೂ ಆಕ್ಚುಲಿ ನಮ್ಗೆ ಎಸಿ, ನಾವು ಎಸಿ ಆಗೋದಿಲ್ಲ. ಬಟ್ ಕಡಿಮೆ ಎಂತ ಕಡಿಮೆ ನಾವು ಹಾಕ್ತೀವಿ. ಯಾವಾಗ ಮೇಲೆ ಎಸಿ ಹತ್ಕೊಂಡೆ ಮಲಗುವ. ಈಗ ಎಸಿ ಆಗಲ್ಲ ಅಂತಿದ್ದಾನೆ. ಎಸಿ ಆಗೋದಿಲ್ಲ ಅಂತಲ್ಲ, ಗಾಡಿ ಹೋಗುವಾಗ ಕಾಲ್ ಕಮ್ಮಿ ಯೂಸ್ ಮಾಡೋದು ಅಷ್ಟೇ. ಮತ್ತೆ ಎಲ್ಲ ಹೇಗಿದ್ದೀರಾ? ಈಗೆಲ್ಲ ಮೀಟ್ ಆದದ್ದು ನಾವು. ನಾನು ಕಾಲೇಜಿಂದ ಈಗಷ್ಟೇ ಬಂದಿದ್ದು. ಯೂನಿಫಾರ್ಮ್ ಅಲ್ಲ ಇದ್ದೀನಿ. ಬೀಚ್ ರೋಡ್ ಅಲ್ಲಿ ಹತ್ತಿ ಮಾರ ಕಾರ್ಕಳ ಬಂದಿದ್ದೇವೆ, ಈಗಷ್ಟೇ ಬಂದಿದ್ದೇನೆ. ನನ್ನ ಮಗಳಿದ್ದು ಒಂದು ನಿದ್ದೆ ಆಯ್ತು. ಚಿನ್ನಮ್ಮ ಹಾಯ್ ಬಂಗಾರಿ. ಯಾರ ಇದು ಕಾಡಿಗೆಲ್ಲ ಹಾಕಿದ ಇಷ್ಟು? ಅಣ್ಣನ ಪಾಪ ಇವತ್ತು ಫುಲ್ಲು ಅವನೇ ಜಾಗ್ರತೆಯಲ್ಲಿ ನೋಡ್ಕೊಂಡದ್ದು. ಈ ವರ್ಷ ನಮ್ದು ಎಷ್ಟೆಲ್ಲ ಟೂರ್ ಪ್ಲಾನ್ ಆಯ್ತು, ಎಷ್ಟು ಜನ ಜೊತೆ ಎಲ್ಲ ಆಯ್ತು.
ಕೊನೆಯದಾಗಿ ನಾವು ಬಂದಿದ್ದು ನಾವೇ. ಹೋಗ್ತಿರೋದು ಬಾಳೆಹೊನ್ನೂರಿಗೆ. ಅದು ಫಸ್ಟ್ ಪ್ಲಾನ್ ಮಾಡಿದ್ದು ಅದಕ್ಕೆ ನಾವೀಗ ಒಂದು ಹೋಟ್ಲಿಗೆ ಹೋಗ್ತಿದ್ದೇವೆ. ಒಂದು ಬ್ರೇಕ್ ಉಂಟು ಈಗ, ಟೀ ಬ್ರೇಕ್, ನೋ ಕಾಫಿ ಬ್ರೇಕ್. ಕಾಫಿ ಸಾರಿ ಕಾಫಿ ಕುಡಿಯೋದು. ಟೀ ಕುಡಿಯುದಿಲ್ಲ, ಸುಮ್ನೆ ಟೀ ಅಂತ. ಕಾಫಿ ಎಂತ ಹೋಟೆಲ್ ಟೂರಿಸ್ಟ್ ಕಡಾರಿ ಕಡಾರಿ ಅಂತೆ, ನಂಗೆ ಗೊತ್ತಿಲ್ಲ ಎಂತ. ಚಂದ ಇರುತ್ತೆ ಇಲ್ಲಿ, ಯಾಕೆಂದ್ರೆ ನಾವು ನಿಶ್ಮಿತ ಬಸ್ಸಲ್ಲಿ ಬಂದ್ರೆ ಇಲ್ಲ ನಿಲ್ಸೋದು ಅವ್ರು. ಮೂಲೆ ಮೂಲೆ ಆ, ಮೂಲೆ ಮೂಲೆ ಮೂಲೆ. ನನ್ನ ಮಗನಿಗೆ ಗೊತ್ತು, ಎಲ್ಲ ಗೊತ್ತಾಗ. ಇನ್ನು ತಿನ್ನುವ ಪ್ರೋಗ್ರಾಮು ಅಲ್ಲಿ ತಿನ್ನುವಾಗ ವಿಡಿಯೋ ಮಾಡ್ತೀನಿ. ತಿನ್ನೋದನ್ನ ಏನಿಲ್ಲ, ಕಾಫಿ ಕುಡಿತೀವಿ ಅಷ್ಟೇ. ಹೋಟ್ಲಿಗೆ ಹೋಗಿ ಎಲ್ಲ ತಿಂದ್ವಿ ಬಂದ್ವಿ. ಅವಳ ಹತ್ರ ಒಬ್ಳತ್ರ ವಿಡಿಯೋ ಮಾಡ ಅಂದ್ರೆ ಅವಳು ಚೆನ್ನಾಗಿ ಬೋರ್ಡ್ ಆಚೆ ಈಚೆ ನೋಡ್ತಾ ಇದ್ದಾಳೆ. ಅವಳಿಗೆ ನಾನು ಈ ತರ ಕವರ್ ಆಗುದಿಲ್ಲ. ಹೌದು, ನಾನು ಎಲ್ಲಿ ಮಾಡಿದ್ರೆ ಮುಂದೆ ಅವ್ರಿಗೆ ಕವರ್ ಆಗಲ್ಲ. ನಾನು ಪರವಾಗಿಲ್ಲ, ನಾವು ಕವರ್ ಆಗದಿದ್ರೆ. ಎಲ್ಲರೂ ಕವರ್ ಆಗ್ಬೇಕು. ಹೌದು, ಈಗ ಎಲ್ಲಿಗೆ ಎಲ್ರು ಕವರ್ ಆಗ್ತಿದ್ದಾರೆ. ನಾನು ನನ್ನ ಮಗಳು ಅಷ್ಟೇ ಕವರ್ ಆಗ್ತಿದ್ದೀವಿ. ಅದು ಇದೇ ಈ ತರ. ನೀವು ಸರಿ ಇಟ್ರೆ ಅಣ್ಣನ ಕವರ್ ಆಗ್ತಾನೆ. ನನಗೆ ಆಗಲ್ಲ, ನನಗೆ ಇವಳನ್ನ ಇಟ್ಕೊಂಡು ಕಷ್ಟ ಆಗ್ತದೆ. ಎಲ್ಲಿ ಕವರ್ ಆಗೋದು ಅವರು? ಮಗಳೇ ಓ ಮಗಳೇ, ಮಗಳು ಇಲ್ಲ, ಮಗಳು ಬಾರಿ ಬಿಸಿ. ಅವಳು ನೋಡೋದು ಪೊಲೀಸ್ ಪೊಲೀಸ್ ಕಾಡು ನೋಡು ಅಂತೇಳಿ. ಪೊಲೀಸ್ ನೋಡಿ ಭಯ ಆಯ್ತು ನಮ್ಗೆ. ಹೌದಾ? ಒಂದೇ ಅಮ್ಮ? ಭಯ ಆಯ್ತು. ಇಜ್ಜತೆ? ಇಲ್ಲ, ಆಗ್ಲೇ ಪೊಲೀಸ್ ಪೊಲೀಸ್ ಅಂತಿದ್ರೆ ಲೆಕ್ಕಕ್ಕೆ ಇಲ್ಲ ನನ್ಗೆ. ಭಯ ಎಲ್ಲ ಇಲ್ಲ. ಭಯ ಎಂತಕ್ಕೆ ಪಡುದಲ್ಲ. ಅದೇ ಬಂಗಾರ, ಶೃಂಗೇರಿ ರೋಡ್ ಹತ್ರ ಇದೀವಿ. ಶೃಂಗೇರಿ ರೋಡ್ ಹತ್ರ, ಶೃಂಗೇರಿ ರೋಡಲ್ಲಿ ಶೃಂಗೇರಿಯಲ್ಲೇ ಇದೀವಿ. ಆದ್ರೆ ರೋಡ್ ಮಾತ್ರ ನಮ್ಗೆ ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಪೇಂಟಿಂಗ್ ಆಗಿರ್ಬೋದು, ಜೀಬ್ರಾ ಕಲರ್. ಆದ್ರೆ ಆ ಕರ್ವ್ಗಳು, ಆ ಗ್ರಿಲ್ಸ್ ಏನೋ ಒಂದು ನೋಡ್ಲಿಕ್ಕೆ ಭಾರಿ ಚಂದ. ಶೃಂಗೇರಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ, ಚೆನ್ನಾಗುಂಟು. ದೇವಸ್ಥಾನ ಒಂದು ಆಕರ್ಷಣೆ ಆದ್ರೆ ಈ ರೋಡ್ ಇನ್ನೊಂದು ಆಕರ್ಷಣೆ ಆಗಿದೆ. ಹಾಗೆ ಆಗಿದೆ, ಚಂದಾಗಿದೆ ನೋಡಿ ಎಷ್ಟು ಕ್ಲೀನ್, ಚೆನ್ನಾಗುಂಟು. ಇನ್ನು ಮಿಡ್ಲಲ್ಲಿ ಗಿಡಕ್ಕೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಗಿಡ. ಹಾಕಿದ್ರೆ ಚೆನ್ನಾಗಿ ಆಗ್ತದೆ. ಹೇಗೂ ಮಳೆಗಾಲದಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಯರ್ ಬರುವಾಗ ಇನ್ನು ಚಂದಾಗಿರುತ್ತೆ. ರೋಡ್ ಸಹ ಹಾಗೆ ತುಂಬಾ ಅಗಾಲವಾಗಿದೆ, ತುಂಬಾ ಚೆನ್ನಾಗಿದೆ. ವಿವರಣೆ ಎಲ್ಲ ಅವ್ರು ಕೊಟ್ರು. ಶೃಂಗೇರಿ ಯಾರು ಇದ್ರೆ ಕಮೆಂಟ್ ಹಾಕಿ ನೋಡುವ, ಎಷ್ಟು ಜನ ಶೃಂಗೇರಿ ನಮ್ಮ ವಿಡಿಯೋ ನೋಡ್ತಾರಂತೆ. ಅದೇ ಗೊತ್ತಾಗ್ತದೆ ಆಗ. ಹಿಂದೆ ಇದ್ದವ್ರು ಮಲಗಿದಾರ ಅಂತ. ಇಲ್ಲ ಅವರು ಎಂಜಾಯ್ ಮಾಡ್ತಿದ್ದಾರೆ ನೋಡ್ಕೊಂಡು. ಇಲ್ಲಿಂದ ಸಣ್ಣ ರೋಡ್, ಸಣ್ಣ ಇಲ್ಲ ಅಲ್ಲ, ಅದ್ರಲ್ಲಿ ಶುರುವಾಗಿದೆ ಮಾತ್ರ, ತೊಂದರೆ ಇಲ್ಲ. ಆ ಸೆಂಟರ್ ಅಲ್ಲಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಗಿಡ ಹಾಕ್ಲಿಕ್ಕೆ ನೋಡ್ತಾರೆ. ಸೆಂಟರ್ ಒಂದು ಡಿವೈಡ್ ಮಾಡಿಟ್ಟಿದ್ದಾರೆ. ಇದು ಜಯಪುರ ಬಸ್ ಸ್ಟ್ಯಾಂಡ್ ನೋಡಿ. ಈಗ ಜಯಪುರ ಬಂದು ರೀಚ್ ಆದ್ವಿ. ಇನ್ನು ಸ್ವಲ್ಪ ಬಾಳೆಹೊನ್ನೂರಿಗೆ ಹೆಚ್ಚಿಲ್ಲ, 4 ಗಂಟೆ. ಅಲ್ಲಿ ತೋರಿಸಿ ಬೆಟ್ಟ ನೋಡು, ಎಷ್ಟು ಚೆನ್ನಾಗಂತ ಮರ ಅಲ್ಲ. ಅಪ್ಪು ಸದ್ದು ಅವಾಗದಿಂದ ಹೇಳ್ತಾ ಇದ್ದ. ಮಾಮಿ ಅಂತ ಹೇಳಿ, ಮಾಮಿನ ಹತ್ರ ಹೇಳಿದ್ದ ಅವನು. ಎಂತ ಹೇಳಿ, ಮಾಮಿ ವಿಡಿಯೋ ಮಾಡುವ ಅಂತಲ್ಲ. ನಾವು ಇಲ್ಲಿ ಎಂತ ಕೆಫೆ? ಯಾವುದು? ಸ್ಕೂಲ್ ಅಲ್ಲ, ಸ್ಕೂಲ್ ಅಲ್ಲ, BGS ಸ್ಕೂಲ್ ಅಲ್ಲ. ನಾನು ಅದೇ ತೋರಿಸಿದ್ದು. ನಾವು ಹೋಗೋದು ಈಗ ಒಂದು ಕೆಫೆಗ. ಅದಿನ್ನು ತುಂಬಾ ಹತ್ರ, ಸ್ವಲ್ಪ ಹೆಚ್ಚು ದೂರ ಇಲ್ಲ. ಸೀಗೋಡ್ ಎಂತ ಕೆಫೆ? ಸೀಗೋಡ್. ಕಾಫಿ ಟೀ ಹಟ್ ಕೆಫೆ. ಇದು ಕಿಚನ್. ನೋಡ್ಬೇಕು, ಓಪನ್ ಇದೆಯಲ್ಲ, ಓಪನ್ ಓಪನ್ ಇದೆ. ಇರ್ಬೋದು. ಸಾಟರ್ಡೆ ಅಲ್ಲ, ಓಪನ್ ಇದ್ದೇ ಇರುತ್ತೆ, ರಶ್ ಇರ್ಬೋದು. ಹಾಗೇನೆ ನೋಡು, ಹೋಗುವ. ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಕೇಳ್ಬಿಟ್ವಿ. ಅಂತೂ ಅಲ್ಲಿಗೆ 2 ಸಲ ಕಾಫಿ ಆಯ್ತು. ಆಗ್ಲಿ, ಈ ಕಡೆ ಬಂದ್ರೆ ಕಾಫಿ ಕುಡಿಬೇಕು. ಆಮೇಲೆ ಮತ್ತೆ ಅಲ್ಲಿ ಕಾಫಿ ಶಾಪಿಗೆ ಹೋಗುವ. ನೋಡು, ನಾವು ಅವತ್ತು ಮಡಿಕೆ ಹೋದಾಗ ಕಾಫಿ ಕುಡಿದ್ವಿ ಗೊತ್ತಾ? ಚೆನ್ನಾಗಿತ್ತು. ಅದೇ ನೆನಪಿರುತ್ತೆ ಎಷ್ಟು ಟೈಮ್ ಹೋದ್ರು. ಅಲ್ಲ ಅಣ್ಣ, ಅಲ್ಲಿ ಮನೆ ಹತ್ರ ಕಾಫಿ ಶಾಪ್ ಅದೊಂದು. ಆಮೇಲೆ ಅದು ನಾಳೆ ಫುಲ್ ಮರ ಗಿಡನೇ. ಆದ್ರೆ ಮಾವಿನನ್ನು ನೋಡಿ, ಅಲ್ಲಿ ಬಿಸಿಲಲ್ಲಿ ಇದ್ವಲ್ಲ, ಹೀಟ್ ಇತ್ತಲ್ಲ. ಈಗ ಸ್ವಲ್ಪ ಕೂಲ್ ಆಗ್ತಾ ಇದೆ ಬಾಡಿ. ಆದ್ರೆ ಅಷ್ಟೇನಿಲ್ಲ, ತುಂಬಾ ಹೇಳುವಷ್ಟಂತಿಲ್ಲ. ಆದ್ರೆ ಪರವಾಗಿಲ್ಲ ಅಂತ. ಪರವಾಗಿಲ್ಲ ಅಷ್ಟೇ. ಅದು ಸಂಜೆ ಟೈಮ್ ಅಲ್ಲ, ಸಂಜೆ ಟೈಮು ಕೂಲ್ ಆಗುತ್ತೆ. ನನ್ನ ಮಗಳಿಗೆ ನಿದ್ದೆ ಬರ್ತದೆ. ಸೀಗೋಡ್ ಕೆಫೆ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಓ ಅದೇ ಅಲ್ಲ. ಅವೈಲೇಬಲ್ ವಾಟ್ ಎಂತದ ಅದು ಅವರದೆಂತದ ಇದೆ, ನಿಡ್ನೆ ಮನೆ ಅಂತ. ಅವರೆಂತ ಕಾಡಿಯಲ್ಲಿ ಇದೆ ಮನೆ, ನಿಡ್ಲೆ ಮನೆ, ನೆಡ್ನೆ ಮನೆ. ಎಂತದೊಂದು ಜಲದುರ್ಗ. ಜಲದುರ್ಗಕ್ಕೆ ಬಂದ್ವಿ. ಇವಳು ಇದು ಕಮೆಂಟ್ರಿ ಎಂತ ಕೊಡುದು? ಅದಿದು ಈ BMTC ಬಸ್ಸಲ್ಲಿ ಬರುತ್ತಲ್ಲ ಬೆಂಗಳೂರಲ್ಲೆಲ್ಲ, BMTC ಅಲ್ಲ. ಹೌದು,
ನೀವು ಈಗ ಕೆಂಪೇಗೌಡ ಬಸ್ ನಿಲ್ದಾಣವನ್ನು ತಲುಪಿದ್ದೀರಿ. ಇದು ದೋಬ್ಳ. ಅವಳು ಇದು ಎಂತ ಊರಿದು ಪರಿಚಯ ಮಾಡ್ತಾ ಹೋಗ್ತಿದ್ದಾಳೆ. ಇಲ್ಲ, ನಂಗೆ ಯಾವ Map guide. next ಬರುತ್ತೆ ಅಂತ ಗೊತ್ತು. ಅಲ್ಲ ಇಲ್ಲ ಅಲ್ಲ ಹುಟ್ಟಿ ಬೆಳ್ದದ್ದು ಮತ್ತೇನು ಗೊತ್ತಿರೋದೆ. ಅವಳು ಹೇಳ್ತಾ ಇದ್ದಾಳೆ ನೆಕ್ಸ್ಟ್ ಯಾವ್ದೆಲ್ಲ ಬರ್ತದೆ ಅಂತ ಗೊತ್ತು. ಹಾಗೆ ನಮ್ಮೂರಿಗೆ ಬಂದು ನಾನು ಹೇಳ್ತೇನೆ ಯಾವ್ದೆಲ್ಲ ಅಂತ. ಎಲ್ಲ ಗೊತ್ತಿಲ್ಲ, ಕೆಲವ್ದು ಗೊತ್ತುಂಟು. ಮೇನ್ ಗೊತ್ತುಂಟು, ಒಳಗಿದ್ದು ರೋಡ್ ಎಲ್ಲ ಗೊತ್ತಿಲ್ಲ. ನನಗೆ ಗೊತ್ತು. ಇಷ್ಟು ಗೊತ್ತಿದ್ರೆ ಸಾಕಪ್ಪ. ನೋಡಿ ಚೆನ್ನಾಗಿಲ್ಲ ಭುಜ, Wow. ಎತ್ತಿನ ಭುಜ ಈ ತರ ಕಾಣುತ್ತೆ. Valley, valley. ಅದಲ್ಲ ಮೇಲೆ Mami, ho valley sate. ನಮ್ಗೆ ಇದ್ರದ್ದು ಟೀದು ಸಿಗುದಿಲ್ಲ ಎಸ್ಟೇಟ್. ಸಿಗುತ್ತೆ ಸ್ವಲ್ಪ ಮುಂದೆ. ಇದು ಎಂತ ಎಲೆ ಮಾಡ್ಲು. ಎಲೆ ಮಾಡ್ಲು ದೊಡ್ಡವಾಗಿದೆ. ದೊಡ್ಡ ಟೀ ಎಸ್ಟೇಟ್. ಬಹಳೆಹೊನ್ನೂರು ಪ್ಲಾಂಟೇಶನ್ ಇಂಡಸ್ಟ್ರಿ ಲಿಮಿಟೆಡ್. ಅಲ್ಲ, ಇದು ಎಲೆ ಮಾಡ್ಲು. ಎಲೆ ಮಡ್ಡಲು. ಎಲೆ ಮಾಡ್ಲು ನಂದೇನು ಕನ್ನಡ ಅಷ್ಟೇ ಮಸ್ತ್ ಆಗಿದೆ ನೋಡಿ, ಎರಡು ಒಟ್ಟಿಗೆ ಇದೆ. ಅಲ್ಲಿ ಕಾಫಿ ಎಸ್ಟೇಟ್, ಇಲ್ಲಿಯಾ? ಆ ಕಡೆ ಮುಂದೆ. ಅದು ಮುಂದೆ ಇಲ್ಲಿ ಈ ಕಡೆ ಟೀ. ಟೀ ಎಸ್ಟೇಟ್. Please do not Literally, this area keep the area clean. ದಯವಿಟ್ಟು ಈ ಪ್ರದೇಶದಲ್ಲಿ ಕಸ ಹಾಕಬೇಡಿ. ಕನ್ನಡದಲ್ಲಿ ಓದಿರಾ? ಎಲ್ಲ ನಂಗೆ ಕಾಣುದಿಲ್ಲ. ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಕಾಫಿ ಗಿಡನ ಟೀ ಅನ್ಕೊಂಡಿರ್ತಾರೆ, ಟೀನ ಕಾಫಿ ಅನ್ಕೊಂಡಿರ್ತಾರೆ. ನೋಡಿ ಕರೆಕ್ಟ್ ಆಗಿ ಇದು ಟೀ ಸಣ್ಣ ಸಣ್ಣ ಗಿಡ ಇರುದು, ಸಣ್ಣ ಸಣ್ಣ ಎಲೆ ಇರುದು. ಅದು ಕಾಫಿ ಅಲ್ಲ, ಆಚೆ ಕಡೆ ಇರುದು ಕಾಫಿ. ಅದು ಅರೇಬಿಕ್ ಅಲ್ಲ, ಅದು ಅದಷ್ಟು ಗೊತ್ತಿಲ್ಲ. ಅವಲ್ಲ. ಹಾ. ಇದೆ ಎಂತ ಸಿಗೋಡ್ ಕೆಫೆ. ನಮ್ಮ ಚಿಲ್ಲ ಚಿಲ್ಲ ಇನ್ನಮ್ಮ ನಮ್ಮಿ ಅಲ್ಲ ತುಳು ಎಂತ ಅದ ಗೊತ್ತು. ನಂಗೆ ಗೊತ್ತಿಲ್ಲ. ಅಪ್ಪನಲ್ಲಿ ಹೇಳು ಯಾವಾಗ ಅವ್ರು ಇವರಿಬ್ರು ಜಗಳದಲ್ಲಿ ಅವರ ಇಬ್ಬರ ಅಪ್ಪ ನನ್ನ ಕರೆಯೋದು. ಅಪ್ಪನ ಒತ್ತುದು ಯಾಕೆ? ಅಪ್ಪನ ಒತ್ತಲಿಲ್ಲ, ಅಪ್ಪನ ಹೇಳುದು. ಅಮ್ಮ ಬರೀ ಕೂಗುದಾಯ್ತಾ ಎಲ್ಲಿ ಹೋದ್ರು. ಅವಳ ಮುಖ ಕಾಣ್ತದೆ. ನಾವೀಗ ಇದು ಆರ್ಡರ್ ಮಾಡಿದೆ ಅಂತ. ನಮ್ಗೆ ಓದಲ್ಲಿ ಬಂದಲ್ಲಿ ಎಲ್ಲ ಮಸಾಲೆ ಪುರಿ ಪಾನಿಪುರಿ ಎರಡೇ ಕಮ್ಮಿ. ಪಾನಿಪುರಿ, ಮಸಾಲ ಪುರಿ, ಮಸಾಲೆ ದೋಸೆ, ಕಾಫಿ. ಅಲ್ಲ ಹೇಳಿದ್ ನಾವು ಹೋದ್ರೆ ಅದನ್ನೇ ತಿನ್ನೋದು. ಬಟ್ ಅದು ಇಲ್ಲಿ ಇದ್ದಿದ್ದಲ್ಲ. ಅದಿಲ್ಲ. ಸೊ ನಾವು ಅದಕ್ಕೆ ಪಾನಿಪುರಿ ಮತ್ತೆ ಮಸಾಲ ಪುರಿ ಮತ್ತೆ ಕಾಫಿ ಆರ್ಡರ್ ಮಾಡಿ. ದೋಸೆ ಐಟಮ್ ಯಾಕಂದ್ರೆ ಸ್ವಲ್ಪ ಫ್ರೆಶ್ ಇರುತ್ತಲ್ಲ ಅಂತ ಹೇಳಿ. ಅದೇ ಅಷ್ಟೇ, ಮತ್ತೆಂತಕ್ಕಿಲ್ಲ. ಚೆನ್ನಾಗಿದೆ. ನನಗೆ ಲೈಟಿಂಗ್ಸ್ ಎಲ್ಲ ಇಷ್ಟ. ಲೈಟಿಂಗ್ಸ್ ನಂಗೆ ರವ್ಯ ಉಂಟು ಟೇಬಲ್ ಶಿಫ್ಟ್ ಆದ್ವಿ ಆ ಕಡೆಯಿಂದ ಈ ಕಡೆಗೆ. ಅದು ಟೇಬಲ್ ತುಂಬಾ ದೊಡ್ಡದಿತ್ತು. ಟೇಬಲ್ ದೊಡ್ಡದಾಯ್ತು, ಅದಕ್ಕೆ ಅದು ಕಮ್ಯುನಿಕೇಶನ್ ಗ್ಯಾಪ್ ಜಾಸ್ತಿ ಆಯ್ತು. ದೂರ ದೂರ ಮತ್ತೆ ನಾನೊಂದು ನೀನೊಂದು ತೀರ ಆದರೆ ಕಷ್ಟ ಆಗ್ತದೆ. ಅವರಿಬ್ರು ತುಂಬಾ ದೂರ ಆದ್ರೆ ಜಗಳ ಆಡ್ಲಿಕ್ಕೆ, ಅದಕ್ಕೆ ಈಗ ಹತ್ರ ಕೂರಿಸಿದ್ದು. ಅವಾಗ ಬಾಯಿ ನನ್ನ ಕೈಯಲ್ಲಿ ಎಂತ ಚಿಂತೆ ಅತಿಗೆ, ಎಷ್ಟು ಚಿಂತೆ. ಇದಕ್ಕೆಲ್ಲ ಖರ್ಚು ಅವಳದೆ. ಇವರೊಂದು ಎಷ್ಟು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಎಲ್ಲ ನಿಮ್ದೆ ಎಲ್ಲ ಖರ್ಚು. ಎಷ್ಟು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ, ಎಷ್ಟು ನನ್ನ ದುಡ್ಡು ಖರ್ಚು. ಹೋಟ್ಲಲ್ಲಿ ತಿಂದು ಸೀದಾ ಕೆಫೆಯಲ್ಲಿ ತಿಂದು ಇಲ್ಲಿಗೆ ಮಕ್ಕಳದ್ದು ಪ್ಲೇ ಗ್ರೌಂಡ್ ಉಂಟು, ಚೆನ್ನಾಗುಂಟು. ಇಲ್ಲಿ ಇನ್ನು ಮೆಟ್ಲು ಹಚ್ಚುತ್ತಾನೆ ಇದ್ದಾಳೆ ಅವಳು. ಅವಳು ಫಸ್ಟ್ ಟೈಮ್ ಬರ್ತಾ ಇರುದು ಅದರಲ್ಲಿ. ಯಾವ್ದಂಡು ಅಲ್ಲಿಂದ ತೊಂಬರ್ರಾಯ್ತು ಗೋನೆ ಪೋಪಿ. ಅವನಿಗೊಂದು ಹೆದರಿಕೆ ಉಂಟು, ಸ್ವಲ್ಪ ಅಲ್ಲ. ಇವಳಿಗೆ ಧೈರ್ಯ ಉಂಟು, ಅವನಿಗೆ ಧೈರ್ಯ ಇಲ್ಲ. ನೋಡಿ ಅವಳು ಆರಾಮ್ ಕೂತಿದ್ದಾಳೆ. ಅಲ್ಲ ಅವನು
ಅವನು ತಾಗುದಿಲ್ಲ ತಲೆ ಎಂತ ಇಲ್ಲ ನೋಡಿ ಇಲ್ಲಿ. ತಲೆ 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 ಎತ್ತು ಒಂದ್ಲೆ ಒಂದ್ಲೆ ಒಂದುಂಡು ಒಂದ್ಲೆ ಒಂದುಂಡು ಉಂಟಾಡು ಆಗು ಈಗೂ ಅಲ್ಲಿ ಗಲ್ಲಿಯಲ್ಲಿ ಸ್ಟಾಪ್ ಮಾಡಿ ಬಂದು ಬಾಳೆಹೊನ್ನೂರಿಗೆ ಪೇಟೆಗೆ ಬಂದ್ವಿ ಅಷ್ಟೇ. ಸಿಟಿ ಬಸ್ಗಿಂತ ಕಡೆ ನಮ್ ಕಾರ್. ಅಂತಕ್ಕೆ ನಾವು ನಮ್ಗೆ ಹೋಟ್ಲಲ್ಲಿ 1 ಗಂಟೆಗೆ ಹೋಟ್ಲಿಗೆ ಹೋಗ್ಬೇಕು. 10ಗೆ 3 ಹೋಟ್ಲಿಗೆ ಹೋಗಿ ಬಂದ್ವಿ ಇವತ್ತು ಅಲ್ಲ. ನಮ್ಮ ಮನೆಯವರಿಗೆ 2 ಸಲ ಕಾಫಿ ಕುಡಿಬೇಕಂತ ಅನಿಸ್ತು. ನಾವೊಂದು ಸುಮ್ನೆ ಹೋಗಿ ಕಾಫಿ ಕುಡಿದು ಬಂದದ್ದು ಅಲ್ಲ. ಮತ್ತೆ ನಾನು 10ಗೆ ಊಟಕ್ಕೆ ಹೋಗಿದ್ವಿ. ಅದೇ 3 ಹೋಟ್ಲಿಗೆ ಹೋದ್ವಿ. ಎಂತದ ಇಲ್ಲೂ ಬ್ಲಾಕಿಂಗ್. ಅವನು ನಿಲ್ಲಿಸಿದಾನೆ ಗಾಡಿ ನಡುವಿನಲ್ಲಿ. ಹೀಗೆ ನೋಡಿ ರೋಡ್ ಇದು, ಅದರಲ್ಲೇ ನಿಲ್ಲಿಸಿದ್ದಾರೆ. ನಿಲ್ಲಿಸಿದ್ದು ನೋಡಿ, ಹೊರಗಾಳೆ ಇಲ್ಲ. ನಮ್ದು ಬೆಳಿಗ್ಗೆ ಎದ್ಕೊಂಡು, ಬೆಳಿಗ್ಗೆ ಅಲ್ಲ 9 ಆಯ್ತು, ಎದ್ಕೊಂಡು ಸೀದಾ ಕಾಫಿ ತೋಟಕ್ಕೆ ಬಂದಿದೀವಿ. ನಮ್ದೇ ನಾವಿರುವಾಗ ನಮ್ದೇ ಅಲ್ಲ. ನಮ್ಮ ಮಾವ ನೋಡ್ತಾ ಇದ್ದಾರೆ. ನಮ್ಮ ಓನರ್ ಇವರು ಮೀನು ಓನರ್. ಈ ತೋಟದ್ದು ಎದುರು ಮತ್ತೆ ಅಡಿಕೆದ್ದು ಮತ್ತೆ ಕಾಫಿದ್ದು ಮತ್ತೆ ಕೊಕ್ಕನು ಇದೆ, ಕೊಕ್ಕೋನ ಇದೆ. ಅದೆರಡದ್ದು ಓನರ್. ಮತ್ತೆ ಕಾಫಿ ತೋಟ ಒಂದ್ ಸೈಡ್ ಕಾಫಿ ತೋಟ, ಒಂದ್ ಸೈಡ್ ಆಚೆ ಸೈಡ್ ಅಡಿಕೆದ್ದು ಗಿಡ ಅಲ್ಲ ಮರ ಸಾರಿ. ಎರಡನ್ನು ನಿಭಾಯಿಸ್ಕೊಂಡು ಮಗ ಮಾತ್ರ ಜಾಲಿಯಾಗಿ ತಿರುಗುದು. ಯಾವ ತಲೆ ಬಿಸಿಲ್ಲ ನಮ್ಗೆ. ಇಷ್ಟು ತೋಟವನ್ನು ಬಿಟ್ಟು ಅವ್ರು ತಿರುಗುದು ಮಂಗಳೂರಲ್ಲಿ. ಈಗ ಬೀಚ್ ರೋಡ್ ಅಲ್ಲಿ. ಮತ್ತೆ ಎಂತ ಈಗ ಎಲ್ಲಿಗೆ ನಾವು ಮಾವಿನ ಹಣ್ಣು ಕೊಯ್ಲಿಕ್ಕೆ ಅಂತ ಬಂದದ್ದು. ಉಂಟು ನೋಡಿ, ಮಾವಿನ ಹಣ್ಣು ತುಂಬಾ ಇದೆ. ಮಾವಿನಕಾಯಿ ತುಂಬಾ ಇದೆ. ಚಿನ್ನಿನ್ನು ಕೊಯ್ಲಿಕ್ಕೆ ಹೋಗುದು. ಮರ ಹಚ್ಚದು ಅದಕ್ಕೆ. ಇಷ್ಟೆಲ್ಲ ತೋಟ ಉಂಟು, ಆದ್ರೆ ನಮ್ದಲ್ಲ. ಎಸ್ಟೇಟ್ ಅವ್ರದ್ದು ಇಲ್ಲ ನಮ್ದೇ, ಭದ್ರಾ ಎಸ್ಟೇಟ್. ವಿಡಿಯೋ ಮಕ್ಕಳದು ವಿಡಿಯೋ ಮಾಡುದು ನೋಡಿ. ಗಿಡ ಹೊಡೆದಾಗಿದ್ದೆ, ಗಿಡ ಫೋಟೋನ ನಾನು ಮಕ್ಕಳದು. ಇದು ಹೂ ಬಿಟ್ಟಿಗ ಕಾಯಿ ಆಗಕ್ಕಾಗಿದೆ, ಚಿಕ್ಕದು ಕಾಯಿ ಕಾಫಿದು. ಅದು ಕಾಯಿಯನ? ಹಾ ಹೌದೌದು. ಫಸ್ಟ್ ಇದು ಹೂ ಆದ್ಮೇಲೆ ಹೂ ಮಲ್ಲಿಗೆ ತರ ಇರುತ್ತೆ, ಒಣಗಿದೆ. ಆಮೇಲೆ ಕಾಯಿ. ಅದೇ ಜನವರಿಯಲ್ಲಿ ಏನೋ ಬರ್ಬೇಕಲ್ಲ. ಮತ್ತೆ ಜನವರಿ ಬರೋಡು ಕರೆಕ್ಟ್. ಎಲ್ಲ ಗಿಡದಲ್ಲೂ ಅಷ್ಟೇ. ಇಲ್ಲಿ ಒಂದು ಕಾಯಿ ಆಗಿದೆ ನೋಡಿ, ದೊಡ್ಡದಾಗಿದೆ. ನಾವು ಹೋಗಿ ಪೇಲಕಾಯಿ ಕುಯ್ಕೊಂಡು ಬಂದ್ವಿ. ಪೇರ್ಲೆಕಾಯಿ. ಇವನಿಗೆ ಕನ್ನಡ ಗೊತ್ತಿಲ್ಲ, ಮತ್ತೆ ಮಾತಾಡ್ತಾನೆ. ನೀವು ಪೇರಳೆಕಾಯಿ ಬಿದ್ದಲ್ಲ, ಅಷ್ಟೊತ್ತಿನ ನನ್ನೊಂದು ಗಿಡದ ಬಗ್ಗೆ ಪರಿಚಯ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದೆ. ವಿಡಿಯೋ ಮಾಡಿ ಹಾಕ್ಲಿಲ್ಲ, ಇನ್ನು ಎಡಿಟ್ ಮಾಡ್ಬೇಕು. ಗುಡ್. ಮತ್ತೆ ನಂದು ಅಮ್ಮದೊಂದು ರೀಲ್ಸ್ ಆಯ್ತು. ಹೌದಮ್ಮ, ಅಮ್ಮ ರೀಲ್ಸ್ ಮಾಡಿದ್ದ? ಇಲ್ಲ ಬೈ. ಈ ಗಿಡ ಇದೆಲ್ಲ ತುಂಬಾ ಡೇಂಜರ್ ಗಿಡ. ಬಹಳ ಡೇಂಜರ್ ಗಿಡ. ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಫುಡ್ ಮೀಡಿಯಾದಲ್ಲಿ ಬರುತ್ತೆ. ಪಾರ್ಥಿಯಂ ಗಿಡ ಅಂತ ಹೇಳಿ, ಅಥವಾ ಗಜ್ಜರಿ ಗಿಡ ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ. ತುಂಬಾ ಡೇಂಜರ್ ಆಗಿರುವಂಥದ್ದು. ಈಗ ಇಲ್ಲಿ ನೋಡ್ಲಿಕ್ಕೆ ಎಷ್ಟು ಚಂದ ಇದೆ. ನಾವಿದೆಲ್ಲ ಚಿಕ್ಕ ಇರುವಾಗ ಅದನ್ನ ತೆಗೆದು ಆಕ್ಚುಲಿ ಮುಟ್ಟಬಾರದು, ಅದನ್ನು ತುಂಬಾ ವಿಷಕಾರಿ ಅಂತ ಗಿಡ. ಅವೇನಿಲ್ಲ ಏನು ಮಾಡಿ ನಿಕ್ಲು ಮಾಡ್ತಾ ಇದ್ದಾನೆ. ಎತ್ತತ್ತು ರೋಡ್ ಸೈಡ್ ಅವು ಎತ್ತೈತೇನೆ ಬೇಟೆ. ಇದು ಬೇರೆ, ಅದು ಬೇರೆ. ಅದ್ರದ್ದು ಹೂ, ನೀ ಹೇಳಿದ ಹೂ ಉಂಟಲ್ಲ, ಇದನ್ನ ಸ್ವಲ್ಪ ದೊಡ್ಡದು ಬರುತ್ತೆ. ಇದು ನೋಡಿ, ಹೂ ಬೇರೆ. ಇದು
ಇದನ್ನು ಮುಟ್ಟಿದಾಗ ಚರ್ಮ ತುರಿಸುವಂಥದ್ದು, ಅಲರ್ಜಿ ಎಲ್ಲ ಆಗತ್ತೆ. ನಾವು ಹೊರಟ್ವಿ ಮಂಗ್ಳೂರಿಗೆ ಹೋಗಕ್ಕಂತ. ಗಾಡಿನ ಅಲ್ಲಿಂದ ಇಲ್ಲಿ ತನಕ ರಿವರ್ಸ್ ತೆಗಿತಾ ಇದ್ದೀವಿ, ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ. ನೋಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಅದೇ ಅವ್ರು ಎಂತ ಕಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಕಾಫಿ ತೋಟ ಎಲ್ಲ ಹೆಂಗಿದೆ ಅಂತ ನೋಡಕ್ ಬಂದಿದ್ ನಾವು ಒಂದಿನ. ಎಲ್ಲ ಚೆನ್ನಾಗಿದೀಯಾ, ಎಲ್ಲ ತೋಟ ತಿರ್ಕೊಂಡು ನಾವಪ್ಪ ಚೆನ್ನಾಗಿ ನೋಡ್ಕೊಂತಿದಾರ ಇಲ್ಲ ಅಂತ ನೋಡಕ್ ಬಂದಿದ್ವಿ. ಆಯ್ತು, ಈಗ ಹೊರಟದ್ದು. ಈಗಳೊಂದು ರೋಡ್ ಮಾಡಿ ಸಾ ಅದೇ ಕಾಫಿ ತೋಟ ಬರ್ಬ ರೋಡ್ ಎಡೇಜಿ. ಅದಕ್ಕಿಂತ ಮೊದಲು ಇರೋ ಮನೆ ಚಂದ ಮಾಡಿಸು. ಹಾ ಆಯ್ತಲ್ಲ. ಮ್ಯಾನೇಜರ್ ವಿಡಿಯೋ ನೋಡಿದ್ರೆ ಮಾಡಿಸ್ತಾರೆ. ಬಸ್ ಸ್ಟ್ಯಾಂಡ್ ನೋಡಿ, ಚೆನ್ನಾಗುಂಟು ಮಾತ್ರ ಬಸ್ ಸ್ಟ್ಯಾಂಡ್. ಸಂಡೆ ಮಾತ್ರ ಬೀಕನಬೂರು ಗ್ರಾಮ ಪಂಚಾಯತ್ ಬಾಳೆಹೊನ್ನೂರು. ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡಿದ್ದಾರೆ. ಗಾಂಧೀಜಿ ಎಲ್ಲ ನಿಂತಿದ್ದಾರೆ. ರಿಕ್ಷಾ ಪಾರ್ಕಿಂಗ್. ಇದೇ ಲೈಟ್ ನಿನ್ನೆ ಉರಿತಾನೆ ಇರ್ಲಿಲ್ಲ ಒಂದು ಸಹ. ಅದು ಹೌದು, ಅದು ದೊಡ್ಡದಾ? ಅದೇ ಇಲ್ಲಿ ಉರಿತಾ ಇತ್ತು. ನಿನ್ನೆ ಸಂಜೆ ಇದೇ ಹೋಟ್ಲಿಗೆ ಬಂದಿದ್ವಿ, ಸೇಮ್ ಕೆಫೆಗೆ ಇವತ್ತು ಬಂದ್ವಿ. ಏನಕ್ಕಂತ ಹೇಳಿದ್ರೆ ಎಂತಕ್ಕೆ ಅವ್ರಿಗೆ ಕೇಳಿಲ್ಲ, ಆಟ ಆಡಕ್ಕೆ ಬಂದದ ಆಟ ಆಡಕ್ಕೆ ಅಂತ. ಅಷ್ಟು ದೂರ ಹಿಡ್ಕೊಂಡಿದ್ದೀರ, ಮಾತಾಡಿದ ಕೇಳತ್ತಾ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಈಗಲ್ಲ, ಆಗಲ್ಲ. ಅವ್ರು ನಮ್ಗೆ ಬೈತಾನೆ ಇರುದು, ನನಗೂ ಚಿನ್ನು ಬೈದು ನಾನು ಗಡ 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 ನಡ್ತಾರೆ. ಅದು ನಡುಗುವ ಸೀನ್ ಇಲ್ಲ. ಅವರಿಗೆ ಕೋಪ ಬಂದದ್ದು, ಬಾಟ್ಲಿ ತರಲಿಕ್ಕೆ ಹೇಳಿದ್ದು ನೀರಿಗೆ ತಂದಿಲ್ಲ, ಅದಕ್ಕೆ ಅಲ್ಲ. ನಾವು ಕೋಪ ಮಾಡ್ಕೊಳ್ಳೋದು. ಫುಡ್ ಒಳ್ಳೇದಿತ್ತು. ಫುಡ್ ಹೇಗಿತ್ತಾ? ಚೆನ್ನಾಗಿತ್ತು. ಸೂಪರ್. ಯಾರಾದರೂ ಬಾಳೆಹೊನ್ನೂರು ಅಜ್ಜೆ ಬರುವವರಿದ್ರೆ ಒಮ್ಮೆಲಿ ಬಂದು ಭೇಟಿ ಮಾಡಿ, ಚೆನ್ನಾಗಿದೆ. ಸ್ಟೈಲ್ ಆಗಿ ಹೇಳ್ತಿದ್ದಾರೆ. ಅಲ್ಲಿಂದ 1 ಅವರ್ ಆಟ ಆಡಿದ್ರು. 1 ಅವರ್ ಆಟ ಆಡಿದ್ರಲ್ಲ, ಫುಲ್ ಜಾಲಿಯಾ? ಖುಷಿ ಆಯ್ತಾ? ಈಗ ಇಲ್ಲದಿದ್ರೆ ಇಷ್ಟೊತ್ತಿಗೆ ಸಾಧಾರಣ ತಲುಪ್ತಿದ್ವಿ ಅಲ್ಲ, ಶೃಂಗೇರಿ ದಾಟಿ ಹೋಗ್ತಾ ಇದ್ವಿ. ನಾ ಕತ್ಲಾಗ ಮುಂಚೆ ಘಾಟಿ ಇರ್ಬೇಕಂತ ಅನ್ಕೊಂಡಿದ್ದು, ಬಟ್ ಕತ್ಲಾಗೆಲ್ಲ ಹೋಗ್ತೇವೆ ನಾವು. ಘಾಟಿ ಏನೇ ಚೀನು ಕಾಣಲ್ವ ನೀನು? ಅವಳು ಅಜ್ಜ ಅಜ್ಜಿ ಒಂದು ಚಿಂತೆ, ಈಗ ಅಜ್ಜ ಮತ್ತೆ ಅಜ್ಜಿ ಮನೆಗೆ ಬರ್ತಾರ ಇಲ್ವಾ ಅಂತ. ಅವ್ರು ನಾಡಿದ್ದು ಬರ್ತಾರಂತೆ. ಆಯ್ತು, ನೀನು ಹೇಳು ಕಾಸಕ್ಕೆ ದೊಡ್ಡಕ್ಕೆ. ಬನ್ನಿ ಹೋಗುವ. ನಾನು ಬರೋದು, ನಾತ ಬರಲ್ಲ ಅಂತೆ. ಹಗ್ಗ ಹಾಕೊಂಡು ಹೇಳ್ಕೊಂಡು ಹೋಗುವ. ಬೇಡವಾ ಮನೆಗೆ? ಅಲ್ಲ ಬಾಯ್ ಆಡುದು ಅವ್ರು ಹೋಗ್ತಾರೆ ಅಂತ. ಹೋಟೆಲ್ ಹೋಯ್ತಾ? ಹೋಟೆಲ್ ಪುಲ್ಗಾವೆ. ಪಳ್ಳಿ ಬೇಗ ಬಾಯ್ ಬಾಯ್ ಅಂತ ಬೇಗ ಅವಾಗ ಬಸ್ ಮಿಸ್ ಆಗ್ಬೇಕಾದ್ರೆ ಹೋದೆ. ಮನೆಗೆ ಬಂದ್ವಿ. ಮನೆಗೆ ಬಂದೊಮ್ಮೆ ಎಲ್ಲ ಫ್ರೆಶ್ ಅಪ್ ಆಗಿ ಅವ್ರೀಗ ಸ್ನಾನ ಎಲ್ಲ ಈಗ ಆಗ್ತಾ ಉಂಟು. ಅಂತೂ 11 ಗಂಟೆಗೆ ಬಂದು ರೀಚ್ ಆದ್ವಿ ಮನೆಗೆ.
ಸ್ವಲ್ಪ ಬೇಗನೆ ಬರ್ಬೋದಿತ್ತು. ಹೋಟ್ಲಲ್ಲಿ 1 ಅವರ್ ಲೇಟ್ ಆಯಿತು ಅಲ್ಲ, 1 ಅವರ್ ಅಲ್ಲ. ಓಕೆ, ನಾವಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.